ಅಕ್ಷತಾ ಕೊಲೆ ಆಗತಕ್ಕಂಥ ಸಂದರ್ಭದಲ್ಲಿ ನ್ಯಾಯ ದೊರಕಿಸಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ನಿನ್ನೆ ಪತ್ರಿಕಾಗೋಷ್ಠಿಯ ಮುಖಾಂತರ ತೇಜೋವಧೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ 100ಕ್ಕೂ ಹೆಚ್ಚು ಫೇಕ್ ಅಕೌಂಟ್ಗಳನ್ನು ಮಾಡುವುದರ ಮುಖಾಂತರ ಅಭ್ಯರ್ಥಿಯ ಮತ್ತು ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ತಕ್ಕಂತಹ ಬೆಳವಣಿಗೆಗಳು. ನೀವು ಆಶೀರ್ವಾದವನ್ನು ಮಾಡಿ ನಿಮ್ಮ ಮನೆ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ ನೀವು ಸೆರಗನ್ನು ನಿಟ್ಟು ಯಾವ ರೀತಿ ಮಾಲಿಂಗೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಾ? ಮಾನಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರತಕ್ಕಂಥ ಕುಮಾರಿ ಅಕ್ಷತಾ ಮತ್ತು ಸೌಮ್ಯ ಭಟ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇವತ್ತಿನ ಸೀತಾ ಪರಿವಾರ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸುಮಾರು 1 ಗಂಟೆಗಳ ಕಾಲ ಈ ಸಮಾಜದಲ್ಲಿ ನಮ್ಮ ಜೀವನ ಇರಬೇಕು, ಈ ಸಂಸ್ಕೃತಿ ಸಂಸ್ಕಾರ ಮೌಲ್ಯಗಳ ವಾರಸುದಾರರಾಗಿರ್ತಕ್ಕಂತಹ ನಮ್ಮ ಬದುಕು ಯಾವ ರೀತಿಯಾಗಿ ಸಮರ್ಪಿತ ಮನೋಭಾವದ ಜೊತೆಗೆ ಇರಬೇಕು ಅನ್ನೋಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಖ್ಯಾತ ವಾಗ್ಮಿಗಳು, ಇಡೀ ಸಮಾಜ ಗೌರವಿಸ್ತಕ್ಕಂಥ ಕುಮಾರಿ ಅಕ್ಷಯ ಗೋಖಲೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾತೆಯರೇ, ಸಜ್ಜನ ಬಂಧುಗಳೇ, ಮೇ 10ನೇ ತಾರೀಕಿಗೆ ಈ ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ಇತಿಹಾಸವನ್ನು ಬರಿಬೇಕು ಅನ್ನುವಂಥ ಕಲ್ಪನೆಯ ಜೊತೆಗೆ ನಾವೆಲ್ಲ ಇವತ್ತು ಸೇರಿದ್ದೇವೆ. ಯಾವ ವಿಚಾರಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣ ಇರಬೇಕು, ಯಾವ ದೃಷ್ಟಿಕೋನದಿಂದ ಈ ಕ್ಷೇತ್ರದಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು, ಯಾವ ಯೋಚನೆಯ ನಡುವೆ ಈ ಕ್ಷೇತ್ರದ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕಾರ್ಯಗಳು ನಡೀಬೇಕು ಅನ್ನುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಕಲ್ಪನೆಗಳು, ಭಾರತೀಯ ಜನತಾ ಪಕ್ಷದ ಪ್ರಮುಖರ ನಿರ್ಧಾರಗಳು, ಈ ಚುನಾವಣೆಯ ಸಂದರ್ಭದಲ್ಲಿ ರಕ್ತವನ್ನು ಬೆವರು ಮಾಡಿ ಈ ಸಮಾಜಕ್ಕೋಸ್ಕರ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತರ ಧ್ವನಿಯಾಗಬೇಕು ಅನ್ನುವಂಥ ಒಂದೇ ಒಂದು ಯೋಚನೆಯ ನಡುವೆ ನಿಮ್ಮ ಮನೆ ಮಗನಾಗಿ ನಾನು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ಅಭ್ಯರ್ಥಿಯ ಆಯ್ಕೆಗಳು ಹಲವು ಮಾನದಂಡಗಳ ಮುಖಾಂತರ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಅಭ್ಯರ್ಥಿಯ ಆಯ್ಕೆಯ ಘೋಷಣೆಯ ನಂತರದ ದಿವಸದಲ್ಲಿ ಮತದಾರರ ಮುಂದೆ ಇರತಕ್ಕಂತಹ ಭಾವನೆಗಳು, ಆ ಆಕ್ರೋಶದ ಮನೋಭಾವದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ತರಬೇಕು. ಯಾವ ಸಿದ್ಧಾಂತ ತತ್ವವನ್ನು ಬಿಟ್ಟಿರ್ತಕ್ಕಂತಹ ಸರ್ವಾಧಿಕಾರಿ ಧೋರಣೆಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಸಂಘ ಸಿದ್ಧಾಂತದಲ್ಲಿ ಮುಂದಿನ ದಿವಸದಲ್ಲಿ ಭಗವಧ್ವಜ ಈ ಕ್ಷೇತ್ರದಲ್ಲಿ ಹಾರಾಟ ಆಗಬೇಕು ಅಂತಕ್ಕಂತಹ ಕಲ್ಪನೆಯ ಆಧಾರದಲ್ಲಿ ಈ ಬಾರಿಯ ಚುನಾವಣೆ ನಡೆಯುತ್ತೆ ಅನ್ನತಕ್ಕಂತಹ ವಿಚಾರವನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾವು ಅನೇಕ ಚುನಾವಣೆಗಳಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು. ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂತಹ ಆಶ್ವಾಸನೆಗಳನ್ನು ಈಡೇರಿಸದೆ, ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂತಹ ಭರವಸೆಯನ್ನು ಈಡೇರಿಸದೆ, ಈ ಚುನಾವಣೆಯಲ್ಲಿ ವಿಜಯಕ್ಕೆ ಕಾರಣಭೂತರಾಗಿರ್ತಕ್ಕಂತಹ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಗುಲಾಮಗಿರಿಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಕಾರ್ಯಕರ್ತರನ್ನು ಗುಲಾಮನಾಗಿ ಪರಿಗಣಿಸಿದರೆ ಈ ಸಮಾಜ ಉತ್ತರ ಕೊಡುತ್ತೆ ಅನ್ನತಕ್ಕಂತಹ ಸಂದೇಶ ಇವತ್ತು ಕರ್ನಾಟಕ ಮತ್ತು ದೆಹಲಿಯವರೆಗೆ ಕಳಿಸಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ನ್ಯಾಯ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯನೇ ಆಗಲಿಲ್ಲ. ಭರವಸೆಯನ್ನು ಈಡೇರಿಸ್ತಕ್ಕಂತಹ ಇಚ್ಛಾಶಕ್ತಿ ಇಲ್ಲ. ಯಾವ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಸಮರ ಸಾರತಕ್ಕಂತಹ ಬೆಳವಣಿಗೆಗಳು, ಭ್ರಷ್ಟಾಚಾರದ ಮುಖಾಂತರ ನಮ್ಮ ತತ್ವ ಸಿದ್ಧಾಂತಗಳನ್ನು ಬಲಿಗೊಟ್ಟು ಮೂಲ ಕಾರ್ಯಕರ್ತರನ್ನು ಕಡೆಗಣಿಸಿ ಹತ್ತಿಕ್ಕತಕ್ಕಂತಹ ಬೆಳವಣಿಗೆಗಳು,
ಯಾವ ಈ ಸಮಾಜದ ಸಂಸ್ಕೃತಿಯ ವಾರಸುದಾರರಿರ್ತಕ್ಕಂಥ ತಾಯಿಯಂದಿರ ಮೇಲೆ, ಸಹೋದರಿಯರ ಮೇಲೆ ನಡೆದಿರತಕ್ಕಂಥ ಅನೇಕ ಘಟನೆಗಳಲ್ಲಿ ಅವರ ಪರವಾಗಿ ನಿಂತು ನ್ಯಾಯ ದೊರಕಿಸದಂಥ ಸನ್ನಿವೇಶಗಳ ನಡುವೆ ಈ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥ ಕಲ್ಪನೆಯ ಆಧಾರದಲ್ಲಿ ಈ ಬಾರಿಯ ಚುನಾವಣೆ ನಡೆಯುತ್ತೆ. ಅಧಿಕಾರಕ್ಕೋಸ್ಕರ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ. ಶಾಸಕನಾಗಿ ಇರಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯಲ್ಲಿ ನಾನು ಚುನಾವಣೆಯಲ್ಲಿ ನಡೆದಿಲ್ಲ. ಈ ಸಮಾಜವನ್ನು ವಿಭಜನೆ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸಿನ ಅಡಿಯಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿಲ್ಲ. ಈ ಸಮಾಜದ ಹಿರಿಯರ, ಈ ಸಮಾಜದ ಕಾರ್ಯಕರ್ತರ, ಈ ಸಮಾಜದಲ್ಲಿರ್ತಕ್ಕಂಥ ಅಸ್ಮಿತೆಯ ಪ್ರತೀಕವಾಗಿರ್ತಕ್ಕಂಥ ಹಿಂದುತ್ವದ ಆಧಾರದಲ್ಲಿ ಈ ಕ್ಷೇತ್ರದಲ್ಲಿ ರಾಜಕಾರಣ ಆಗಬೇಕು. ದಿವಸದ 24 ಗಂಟೆಯೂ ಕೂಡ ದೇವ ದುರ್ಲಭ ಕಾರ್ಯಕರ್ತರ ನೋವು ನಲಿವುಗಳಲ್ಲಿ ಅವರ ಮನೆಮಗನಾಗಿ ಇರಬೇಕು. ಯಾವ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಸಮಾಜಕ್ಕೆ ಕೊಡತಕ್ಕಂಥ ಸಂದರ್ಭದಲ್ಲಿ ಆಗತಕ್ಕಂಥ ಬೆಳವಣಿಗೆಗಳಿಗೆ ಮತ್ತೆ ಆ ಪ್ರತಿಧ್ವನಿಯಾಗಿ ವಿಧಾನಸೌಧದಲ್ಲಿ ಪ್ರತಿಧ್ವನಿಯಾಗಿ ನಿಮ್ಮ ಕೂಗನ್ನು ವಿಧಾನಸಭೆಯಲ್ಲಿ ಕೇಳಬೇಕು ಅಂತಕ್ಕಂಥ ಯೋಚನೆಯ ನಡುವೆ ಈ ಬಾರಿಯ ಚುನಾವಣೆ ನಡೆಯುತ್ತೆ ಹೊರತು ಅಧಿಕಾರದ ಚುನಾವಣೆ ಅಲ್ಲ. ಚುನಾವಣೆಯನ್ನು ಎದುರಿಸುವಂಥದ್ದು ಕಷ್ಟ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರ ಭಾವನೆಗಳು ಏನಿದೆ, ಯಾರು ಈ ಬಾರಿಯ ಚುನಾವಣೆಯಲ್ಲಿ ವಿಜಯದ ಪತಾಕೆಯನ್ನು ಹಾರಿಸಿ ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣ ಈ ಕ್ಷೇತ್ರದಲ್ಲಿ ನಡೀತದೆ ಅನ್ನತಕ್ಕಂತೆ ಸೂಚನೆಯನ್ನು ಮೊನ್ನೆ ನಡೆದಿರ್ತಕ್ಕಂಥ ನಾಮಪತ್ರ ಸಲ್ಲಿಕೆಯಲ್ಲಿ ನಡೆದಿರತಕ್ಕಂಥ ಸಾಂದರ್ಭಿಕ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾದು ಹೋಗ್ತಾ ಇದೆ. ಅಕ್ಷತಾ ಕೊಲೆ ಆಗತಕ್ಕಂಥ ಸಂದರ್ಭದಲ್ಲಿ ನ್ಯಾಯ ದೊರಕಿಸಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಒಂದಷ್ಟು ವರ್ಷಗಳ ಹಿಂದೆ ಕವಕದಲ್ಲಿ ಮಾನಕ್ಕೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಂಡು ಯಾವ ಈ ಸಮಾಜದ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಾಯಿಯ ಬಲಿದಾನ, ಸೌಮ್ಯ ಭಟ್ ತಾಯಿಯ ಬಲಿದಾನ ಆಯಿತು. ಅದಕ್ಕೆ ಇಷ್ಟರವರೆಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ಕಾರ್ಯ ನಮ್ಮಿಂದ ಆಗಲಿಲ್ಲ. ಇವತ್ತು ನಾವೆಲ್ಲ ನಿಶ್ಚಯ ಮಾಡಬೇಕಾಗಿದೆ. ಈ ಸಮಾಜದ ಬದಲಾವಣೆಯ ಪ್ರತೀಕವಾಗಿರ್ತಕ್ಕಂಥ, ಈ ಸಮಾಜದ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂತಹ ಮಹಿಳೆಯರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ಜೋಡಿಸಬೇಕು. ಮಹಿಳೆಯ ಮುಖಾಂತರ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಕಾಣಬೇಕು. ಯಾವ ಸಂಸ್ಕೃತಿ ವಿಚಾರಧಾರೆಗಳ ಆಧಾರದಲ್ಲಿ ಈ ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸ ಮಾಡಬೇಕು. ಸೀತಾ ಮಾತೆಯ ಆದರ್ಶವನ್ನು ಇಟ್ಟುಕೊಂಡು ರಾಜಕಾರಣ ಮಾಡತಕ್ಕಂಥ ವ್ಯವಸ್ಥೆ ಮಹಿಳೆಯರಿಂದ ಆಗಬೇಕು ಅಂತಕ್ಕಂಥ ಕಲ್ಪನೆಯ ಆಧಾರದಲ್ಲಿ ಇವತ್ತಿನ ಸೀತಾ ಪರಿವಾರ ಕಾರ್ಯಕ್ರಮ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ನಿಮ್ಮ ಜೊತೆಗೆ ಇದ್ದೇನೆ. ಕಳೆದ 3-4 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆಗಳು, ತಿಂಗಳ ಅಡಿಯಲ್ಲಿ ಒಂದಷ್ಟು ತಿಂಗಳುಗಳ ಹಿಂದೆ ನಡೆದಿರತಕ್ಕಂತಹ ಬಲಾತ್ಕಾರದ ಪ್ರಯತ್ನಗಳು, ಯಾವ ಪಾಲ್ತಾಡ್ನಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯ ದೊರಕಿಸತಕ್ಕಂಥ ಕೆಲಸ ಕಾರ್ಯಗಳು, ಈ ಸಮಾಜದ ಪ್ರತಿಯೊಂದು ಮಹಿಳೆಯರ, ತಾಯಂದಿರ, ಮಕ್ಕಳ ಧ್ವನಿಯಾಗಿ ಈ ಕ್ಷೇತ್ರದ ಜೊತೆಗೆ, ಮಹಿಳೆಯರ ಜೊತೆಗೆ ನಾನಿದ್ದೇನೆ ಅನ್ನತಕ್ಕಂತಹ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾಡಿದ್ದಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ಬದಲಾವಣೆಯನ್ನು ಮಾಡಬೇಕು. ಅಧಿಕಾರಕ್ಕೋಸ್ಕರ ರಾಜಕಾರಣ ಆಗಬಾರದು. ಅಧಿಕಾರ ಶಾಶ್ವತವಾಗಿ ಯಾರನ್ನು ಕೂಡ ಅಧಿಕಾರ ಇರಲಿಕ್ಕೆ ಅಸಾಧ್ಯ. ಆದರೆ ನಾವು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಗುರುತರವಾಗಿರ್ತಕ್ಕಂತಹ ಬದಲಾವಣೆಯ ಜೊತೆಗೆ ಈ ಸಮಾಜದಲ್ಲಿ ಆದರ್ಶ ಪುರುಷರಾಗಿ ಬದುಕುವಂತಹ ಜಾಯಮಾನ ಮುಂದಿನ ದಿವಸದಲ್ಲಿ ಇರಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ನಿಮ್ಮ ಮನೆ ಮಗನಾಗಿ ಇವತ್ತು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ. ಸಾಕಷ್ಟು ದಿವಸಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡತಕ್ಕಂಥ ಒಂದಷ್ಟು ಆರೋಪಗಳನ್ನು ಮಾಡತಕ್ಕಂಥ ಬೆಳವಣಿಗೆಗಳನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ನಿನ್ನೆ ಪತ್ರಿಕಾಗೋಷ್ಠಿಯ ಮುಖಾಂತರ ತೇಜೋವಧೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆರೋಪಗಳ ಮೇಲೆ ಆರೋಪಗಳು, ಸಾಮಾಜಿಕ ಜಾಲತಾಣಗಳಲ್ಲಿ 100ಕ್ಕೂ ಹೆಚ್ಚು ಫೇಕ್ ಅಕೌಂಟುಗಳನ್ನು ಮಾಡುವುದರ ಮುಖಾಂತರ ಅಭ್ಯರ್ಥಿಯ ಮತ್ತು ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ತಕ್ಕಂಥ ಬೆಳವಣಿಗೆಗಳು, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಮೆಮೊ ಕೊಡುವುದರ ಮುಖಾಂತರ ಅವರ ಕೆಲಸ ಕಾರ್ಯವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಕಾರ್ಯವನ್ನು ಮಾಡುವಂಥ ವಿದ್ಯಮಾನಗಳನ್ನು ಕೂಡ ನಾವೆಲ್ಲ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗಿದೆ ಅಂತ ನಾನು ಭಾವಿಸಿದ್ದೇನೆ.
ಮುಂದಿನ ದಿವಸಗಳು ಸವಾಲಿನ ದಿವಸಗಳಾದಿವೆ. ಮುಂದಿನ ದಿವಸಗಳಲ್ಲಿ ಯಾವ ಬದಲಾವಣೆಗೋಸ್ಕರ, ಯಾವ ಆಶಯವನ್ನು ಈಡೇರಿಸೋದಕ್ಕೋಸ್ಕರ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಮತದಾರನ ಬಳಿಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ ಬಂಧುಗಳೇ. ಅಧಿಕಾರ ನಮ್ಮಲ್ಲಿಲ್ಲ, ಹಣದ ವ್ಯವಸ್ಥೆ ನಮ್ಮಲ್ಲಿಲ್ಲ. ಆದರೆ ಇವತ್ತು ನಿಮ್ಮ ಮುಂದೆ ಕೈ ಬೇಡಿ ನಾನು ಕೇಳ್ತಾ ಇದ್ದೇನೆ, ನೀವು ಆಶೀರ್ವಾದವನ್ನು ಮಾಡಿ, ನಿಮ್ಮ ಮನೆ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ, ನೀವು ಸೆರಗನ್ನು ನಿಟ್ಟು ಯಾವ ರೀತಿ ಮಹಾಲಿಂಗೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಾ, ಮತದ ಜೊತೆಗೆ ಒಂದು 10 ರೂಪಾಯಿ ನಮಗೆ ಹಾಕಿ ನಮ್ಮನ್ನು ಈ ಚುನಾವಣೆಯನ್ನು ಎದುರಿಸೋದಕ್ಕೆ ನಮಗೆಲ್ಲರಿಗೂ ನೀವು ಸಹಕಾರ ಕೊಡಿ ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ, ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಆ ಮಹಾಲಿಂಗೇಶ್ವರ ದೇವರು ಉತ್ತರವನ್ನು ಕೊಡ್ತಾರೆ. ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಆ ಭಗವಂತನೇ ಉತ್ತರವನ್ನು ಕೊಡ್ತಾರೆ. ನಾಳ್ದು ನಡೆಯತಕ್ಕಂಥ ಚುನಾವಣೆಯಲ್ಲಿ ನೀವು ಹಾಕತಕ್ಕಂಥ ಪ್ರತಿಯೊಂದು ಮತವೂ ಕೂಡ ಅದು ಹಿಂದುತ್ವಕ್ಕೋಸ್ಕರ ಹೋಗತಕ್ಕಂಥ ಮತ. ಯಾವ ಈ ದೇಶವನ್ನು ವಿಶ್ವಕ್ಕೆ ನೇತೃತ್ವವನ್ನು ಕೊಡತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ನರೇಂದ್ರ ಮೋದಿಗೆ ಹಾಕತಕ್ಕಂಥ ಮತ, ಯಾವ ನೀವು ನೀಡಿರ್ತಕ್ಕಂಥ ಮತ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಕೊಡತಕ್ಕಂಥ ಮತ ಅನ್ನತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇರಲಿ. ಯಾರು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡೋದಕ್ಕೆ ನಾನು ಹೋಗ್ತಾ ಇಲ್ಲ. ಅವರೆಲ್ಲರ ಆರೋಪಗಳನ್ನು ನಾನು ನನ್ನ ಆಶೀರ್ವಾದ ಅಂತ ಸ್ವೀಕರಿಸ್ತೇನೆ. ಇವೆಲ್ಲವೂ ಈ ಆಶೀರ್ವಾದದ ಮುಖೇನ ನಾಳ್ದು 13ನೇ ತಾರೀಕಿಗೆ ನಾವೆಲ್ಲರೂ ವಿಜಯೋತ್ಸವದಲ್ಲಿ ಭಾಗವಹಿಸುವುದರ ಜೊತೆಗೆ ಮಹಾಲಿಂಗೇಶ್ವರರ ಪುಣ್ಯ ಕರ್ಮಭೂಮಿಯಲ್ಲಿ ನಮ್ಮ ಜೀವನವನ್ನು, ಬದುಕಿನ ಕೃತಾರ್ಥತೆಯನ್ನು ನಾವು ಕಾಣೋಣ. ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆ ಈ ಕ್ಷೇತ್ರದಲ್ಲಿ ಇದೆ. ಹಿಂದುತ್ವದ ಆಧಾರದಲ್ಲಿ ಈ ಚುನಾವಣೆ ನಡೆಯುತ್ತೆ. ಹಿಂದುತ್ವವೇ ಈ ಬಾರಿಯ ಚುನಾವಣೆಯ ಗೆಲುವು, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲುವು, ನಮ್ಮೆಲ್ಲರ ಕಾರ್ಯಕರ್ತರ ಜಯವಾಗಲಿದೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳನ್ನು ನಿಮ್ಮ ಜೊತೆಗೆ ವ್ಯಕ್ತಪಡಿಸ್ತಾ, ನೀವೆಲ್ಲರೂ 4 ದಿನ ತನಕ ನನ್ನ ಜೊತೆಗೆ ನಿಲ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ. ಸಹೋದರಿ ಅಕ್ಷಯ ಗೋಖಲೆ ಅವರು ಸಾಕಷ್ಟು ವಿಚಾರಗಳನ್ನು ಮಂಡನೆ ಮಾಡಿದರು. ಸವಾಲುಗಳ ನಡುವೆ ಸವಾಲುಗಳು, ನೋವಿನ ನಡುವೆ ನೋವುಗಳು, ಅಪಮಾನಗಳು ಅವಮಾನಗಳ ನಡುವೆ ಈ ಸಮಾಜದಲ್ಲಿ ಸದೃಢವಾಗಿ ಕಟ್ಟತಕ್ಕಂತಹ ಜವಾಬ್ದಾರಿಯನ್ನು ಇವತ್ತು ನಾವೆಲ್ಲ ಕೈಗೊಳ್ಳಬೇಕಲ್ವಾ? ಯಾವ ಈ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಬೇಕಾಗಿದ್ದರೆ, ಬದಲಾವಣೆಯ ಯಾವ ಸಂದರ್ಭದಲ್ಲಿ ಆಗಬೇಕು ಆ ಕಾಲಘಟ್ಟದಲ್ಲಿ ಬದಲಾವಣೆಯನ್ನು ಮಾಡ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ನಾವು ಮಾಡಬೇಕಲ್ವಾ? ಅದಕ್ಕೋಸ್ಕರ ಈ ಬಾರಿಯ ಚುನಾವಣೆ ನಡೆಯುತ್ತೆ. ಧರ್ಮದ ಆಧಾರದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ರಾಜಕಾರಣದ ಜೊತೆಗೆ ನಿಮ್ಮ ಮನೆ ಮಗನಾಗಿ ಮುಂದಿನ 5 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸ ಧರ್ಮ ಆಧಾರಿತ ರಾಜಕಾರಣಕ್ಕೆ ಮಾಡೋದಕ್ಕೆ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನೀವೆಲ್ಲರೂ ನನಗೆ ತಾಯಿಯ ಸಮಾನ, ನೀವೆಲ್ಲರೂ ನನಗೆ ಅಕ್ಕನ ಸಮಾನ, ನೀವೆಲ್ಲರೂ ನನಗೆ ತಂಗಿಯ ಸಮಾನ. ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಮಹಾಲಿಂಗೇಶ್ವರ ದೇವದ ಅನುಗ್ರಹದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದದ ಜೊತೆಗೆ ಕೊಡ್ತೀರಿ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತೆ ನಿಮಗೆ ಶಿರವಾಗಿ ವಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.